ನಾನು ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಸಿದ್ದಾಪುರ ತಾಲೂಕಾ ಹೆಗ್ಗರಣಿ ಪಂಚಾಯತ್ ವ್ಯಾಪ್ತಿಯ ಹೊಸತೋಟ ಗ್ರಾಮದಲ್ಲಿ ಮದ್ಯದಂಗಡಿ ತೆರೆಯಲು ಪರವಾನಗಿ ನೀಡಬಾರದಾಗಿ ಮಹಿಳೆಯರ ಕಡೆಯಿಂದ ಮನವಿ. ಸಿದ್ದಾಪುರ ತಾಲೂಕಾ ಹೆಗ್ಗರಣಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಿನ ಮಹಿಳೆಯರು ಬೇರೆ ಬೇರೆ ಉದ್ಯೋಗ ಮತ್ತು ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅವರು ವಾಸವಿದ್ದ ಹೆಗ್ಗರಣಿ ಪಂಚಾಯತ್ ಹೊಸತೋಟ ಗ್ರಾಮದಲ್ಲಿ ಯಾವುದೇ ಮದ್ಯದ ಅಂಗಡಿ ಇಲ್ಲದೇ ಇದ್ದುದರಿಂದ ಅವರು ಪರಸ್ಪರ ಶಾಂತಿಯುತವಾಗಿ ಸಹಬಾಳ್ವೆ ಮಾಡಿಕೊಂಡು ಬಂದಿದ್ದಾರೆ. ಅವರ ಭಾಗದಲ್ಲಿ ವಿದ್ಯಾರ್ಥಿ ನಿಲಯ, ದೇವಸ್ಥಾನಗಳು ಇದ್ದು ನಿಗದಿತ ಅಂತರಕ್ಕಿಂತ ಸಮೀಪದಲ್ಲಿ ರಾಜ್ಯ ಹೆದ್ದಾರಿ ನಂಬರ್ 128 ಹಾದು ಹೋಗಿದ್ದು ಇದೆ. ಕಾರಣ ಈ ಭಾಗದಲ್ಲಿ ಮದ್ಯದ ಅಂಗಡಿ ತೆರೆಯಲಿಕ್ಕೆ ಅವರ ಆಕ್ಷೇಪಣೆ ಕೂಡ ಇದೆ. ಆದರೆ ಇತ್ತೀಚೆಗೆ ಅವರ ಪ್ರದೇಶದಲ್ಲಿ ಮದ್ಯದ ಅಂಗಡಿ ತೆರೆಯುವ ತಯಾರಿ ನಡೆಯುತ್ತಿದ್ದು ಅದನ್ನು ಅವರು ವಿರೋಧಿಸಿದ್ದಾರೆ. ಆದರೆ ಅವರ ವಿರೋಧದ ನಡುವೆಯೂ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಲ್ಲಿ ಮದ್ಯದ ಅಂಗಡಿಗಳನ್ನು ತೆರೆಯದೇ ಬಿಡುವುದಿಲ್ಲ ಅಂತ ಸವಾಲು ಹಾಕಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವುದಕ್ಕೆ ಮುಂದಾಗಿರುತ್ತಾರೆ. ಒಂದಾನು ವೇಳೆ ಆ ಸ್ಥಳದಲ್ಲಿ ಮದ್ಯದ ಅಂಗಡಿ ತೆರೆಯಲು ಪರವಾನಗಿ ನೀಡಿದ್ದೇ ಹೌದಾದಲ್ಲಿ ಅದರಿಂದ ಸಮಾಜದ ಸ್ವಾಸ್ಥ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಎಂದು ಸಿದ್ದಾಪುರ ತಾಲೂಕಾ ಹೆಗ್ಗರಣಿ ಪಂಚಾಯತ್ ವ್ಯಾಪ್ತಿಯ ಮಹಿಳೆಯರು ಮದ್ಯದಂಗಡಿ ತೆರೆಯಲು ಪರವಾನಗಿ ನೀಡಬಾರದು ಎಂದು ಮನವಿ ನೀಡಿದ್ದಾರೆ. ಹೋಗಿದ್ವಿ ನಾವು ಸರ್, ಹೋದ್ರೆ ಅವರು ನಾವು ಕೊಟ್ಟಿದ್ದ ಸಾಕ್ಷಿ ನಮ್ಗೆ ಬೇಕಾಗಿತ್ತು. ಅದಕ್ಕೊಂದು ಫೋಟೋ ಹೊಡ್ಕೊಳ್ಲಿಕ್ಕೆ ಅಂತ ಹೋದ್ರೆ ಫೋಟೋ ಹೊಡಿಲಿಕ್ಕಿಲ್ಲ, ರೂಲ್ಸ್ ಇದೆ ಹಂಗೆ ಹೇಳಿ ನಮ್ಗೆ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅವರು. ಸರ್ ಅಬಕಾರಿ ಇಲಾಖೆಯಲ್ಲಿ ಸರ್ ಜೋರಾಗಿ ಮಾತಾಡಿದ್ರು. ಪತ್ರ ಕೊಟ್ಟಿದ್ವಿ ವಾಪಸ್ಸು ಮತ್ತೆ ತಗೊಂಡಿದ್ವಿ. ತಗೊಂಡಿದ್ವಿ ಅಂದ್ರೆ ಅಲ್ಲಿ ಸ್ವಲ್ಪ ಅಡ್ರೆಸ್ ಸ್ವಲ್ಪ ಮಿಸ್ಟೇಕ್ ಇತ್ತು ಸರ್, ಅದಕ್ಕೆ ನಾವು ವಾಪಸ್ ತಗೊಂಡು ಅದು ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು ಅಂತ ಸಮಸ್ಯೆ ಹೇಳಿದ್ವಿ ಸರ್. ಹಿಂಗೆ ಇಲ್ಲ, ನಿನ್ನೆ ನಮ್ಗೊಂದು ಮನವಿ ಬಂದದೆ, ವಿಚಾರ ಮಾಡ್ತೀವಿ, ನಾವು ಭದ್ರತೆಯಾಗಿ ಕೇಳಿ ವಿಚಾರ ಮಾಡ್ತೀವಿ ಅಂತ. ಮತ್ತೆ ನಮ್ಮ ಅಲ್ಲಿ ಸರ್ ಬಾರ್ ಆಗ್ತದೆ ಅಂತ ಅದು ಒತ್ತಡ ಮಾಡಿದ್ದಾರೆ ಕಟ್ಟಡ ಅಲ್ಲಿ. ಮತ್ತೆ ಸರ್ ಹೈಸ್ಕೂಲು, ಕಾಲೇಜು, ಕನ್ನಡ ಶಾಲೆ, ಮತ್ತೆ ಹಾಸ್ಟೆಲ್, ದೇವಸ್ಥಾನ, ಪ್ರತಿಯೊಂದು ಶಾಲೆ ಕಾಲೇಜು ಒಳ್ಳೆ ಉಂಟು ಅಂತಲ್ಲಿ ಮಧ್ಯೆ ಇವರು ಈ ತರ ಇದನ್ನ ನಡೆಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಕೇಳಿದೀವಿ ಸರ್, ಗ್ರಾಮ ಪಂಚಾಯತಿ ನಮ್ದಲ್ಲ ಸರ್, ಇನ್ನು ಹೋರಾಟ ಸಾಮಾನ್ಯ ಈಗ ಒಂದು 10 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಆದ್ರೂ ಇದಕ್ಕೆ ಸರಿಯಾಗಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲ, ಬಾರಿಲ್ಲ, ಲೋಕಲ್ ಮಾಡ್ತಾ ಇದ್ದಾರೆ. ನಾವೇನಾದ್ರು ಕೇಸ್ ಹಾಕಿ ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡಿದ್ರೆ ಒಂದು 15 ದಿವಸ ಮತ್ತೆ ರಿಟರ್ನ್ 15 ಕೆಲಸ ಮಾಡ್ತಾರೆ ಸರ್. ನಮ್ಮ ಸಿದ್ದಾಪುರ ತಾಲೂಕು ಸ್ಟೇಷನ್ ನಲ್ಲಿ ಏನು ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡೋದಿಲ್ಲ, ಅವರೇ ಇದು ಮಾಡ್ತಾರೆ. ಬಿಟ್ರೆ ನಮ್ಮ ನ್ಯಾಯ ಕೇಳೋದು ನಮ್ಗೆ ಏನು ನ್ಯಾಯ ಸಿಗ್ತಾ ಇಲ್ಲ. ನಮ್ಮನ್ನ ಹೆದರಿಸ್ತಾರೆ ಸರ್ ಪೊಲೀಸರು. ಹಂಗಮ್ಮ ಹಿಂಗಮ್ಮ ಸಾಕ್ಷಿ ಬೇಕಮ್ಮ ಹಂಗೆ ಹಿಂಗೆ ಹೇಳ್ತಾರೆ. ಸಾಕ್ಷಿ ಇದೆ ಸರ್. ಈಗ 1 ತಿಂಗಳ ಹಿಂದೆ ಸಾರಾಯಿ ಮಾರಾಟ ಮಾಡುವನೇ ಒಬ್ಬನ ನಮ್ಮ ಎಸ್ಸಿ ಒಂದು ಮಗನಿಗೆ ಹೊಡೆದು ಪ್ರಜ್ಞೆ 24 ಗಂಟೆ ಡಾಕ್ಟರ್ ಏನು ಹೇಳಕ್ ಆಗೋದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಪೇಷಂಟ್ ಆದ. ಅವನು ಆಸ್ಪತ್ರೆ ತಗೊಂಡು ಹಾಕಿದ್ರು. ಆದ್ರೂ ಅಷ್ಟು ದೊಡ್ಡ ಕೇಸ್ ಮಾಡಿ ಏನೇ ಅಂತ ನೋಡ್ರಿ ಅಂತ ಅಂದ್ರು ಇದ್ರ ಬಗ್ಗೆ ಯಾರು ಸರಿಯಾಗಿ ನೋಡ್ತಾ ಇಲ್ಲ ಸರ್. ಮತ್ತು ಅವರಿಗೆ ಮೊನ್ನೆ ಅವ್ರನ್ನ ರಿಲೀಸ್ ಮಾಡಿದ್ರು ಸರ್, ಅವ್ರನ್ನ ಹೊಡೆದವ್ರನ್ನ. ಆದ್ರೆ ನಮಗೆ ಏನಾಗ್ತೋ ಏನು ಇಲ್ಲಿವರೆಗೆ ಯಾರು ಬಂದು ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಅದಕ್ಕೆ ಪಂಚಾಯತ್ ಅವರು ಸರ್ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೆ ಅದು ಆಗಿ ಕೇಸ್ ನಾವು ಮಾಡಿ ಒಂದು 2 ದಿವಸಕ್ಕೆ ಪಂಚಾಯತ್ ಅಲ್ಲಿ ಹೋಗಿ ವಿಚಾರ ಮಾಡಿದಾಗ ಸದ್ಯ ಒಂದು ಮೀಟಿಂಗ್ ಕರೀವ ಮೇಡಮ್ ಕರೆದು ಶಿರ್ಸಿಂದ ಮೀಟಿಂಗ್ ಕರೆದು ಇದು ಏನು ಅಂತ ಸರಿಯಾಗಿ ಕ್ರಮ ತಗೊಳ್ಳುವ ಹೇಳಿದ್ದಾರೆ. ಬಿಟ್ರೆ ಇವತ್ತಿಗೂ ಸುದ್ದಿ ಇಲ್ಲ ಹೆಗ್ಗರಣಿ ಗ್ರಾಮ ಪಂಚಾಯತ್. ಇನ್ನು ಮಾರ್ತಾನೆ ಇದ್ದಾರೆ, ಲೋಕಲ್ ಮಾರ್ತಾನೆ ಇದ್ದಾರೆ ಸರ್. ಇಲ್ಲ ಅಂತ ಹೇಳ್ತಾರೆ, ಇಲ್ಲ ಇನ್ನು ಮಾರೋದಿಲ್ಲ, ನಾವು ಬರ್ಕೊಡ್ತೇವೆ ಮುಚ್ಚಳಿಕೆ ಪತ್ರ ಹೇಳ್ತಾರೆ. ಬಿಟ್ರೆ ಮಾರೋದು ಬಿಡ್ತಾರೆ. ಬರ್ಕೊಡ್ತೇವೆ ಅಂತ ನನ್ನ ಎದುರಿಗೆ ಹೇಳ್ತಾರೆ, ಪಂಚಾಯತ್ ಎದುರಿಗೂ ಹೇಳ್ತಾರೆ. ಮಾರೋರು ಯಾರು ನಿಮ್ಗೆ ಗೊತ್ತಿದೆ? ಮಾರೋರು ಯಾರಂತ ಸರ್ ಗೊತ್ತದೆ. ಯಾಕಂತ ಗೊತ್ತಿಲ್ಲ ಸರ್. ಪೊಲೀಸರಿಗೆ ಹೇಳಿದಿರಾ? ಹಿಡಿತಾರೆ, 1-2 ದಿನ, ಆಮೇಲೆ ಮತ್ತೆ
ಸರ್ ಇದಕ್ಕೆ ಪೊಲೀಸರೇ ಸಪೋರ್ಟ್ ಆಗಿದ್ದಾರೆ ಸರ್, ಇದಕ್ಕೆ ಪೊಲೀಸರೇ ಸಪೋರ್ಟ್ ಆಗಿದ್ದಾರೆ ಅಂತ ನಮಗೆ ಪಕ್ಕ ಗೊತ್ತದೆ ಸರ್. 2015 ಮಾಡಿದ್ವಿ, 14 ಮಾಡಿದ್ವಿ, 20 ಯಾರಂತ ಹೇಳಿದ್ರೆ ಪೊಲೀಸರೇ ಸಪೋರ್ಟ್ ಆಗಿದ್ದಾರೆ ಅಂತ ನಮಗೆ ಪಕ್ಕ ಸರ್ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಪೊಲೀಸರು ನಿಮ್ಗೆ ಯಾವ ಸ್ಟೇಷನ್ ಬರ್ತದೆ? ಸಿದ್ದಾಪುರ ಸ್ಟೇಷನ್ ಬರ್ತದೆ ಸರ್. ಎಷ್ಟು ಸಾಹೇಬರಿಗೆ ಭೇಟಿ ಆಗ್ಬೇಕಿದ್ರೆ? ಇಲ್ಲ, ಅದು ಕೇಸ್ ಆಗಿದೆ ನಮ್ದು. ಹೌದಾ? ಕೇಸ್ ಮಾಡ್ತಾ ಇದ್ದೀವಿ, ಆದ್ರೆ 2 ವರ್ಷದಿಂದ ಕೇಸ್ ಆಗಿ ಹೊಡೆದವ್ರು ಇಬ್ಬರನ್ನ ಅರೆಸ್ಟ್ ಮಾಡಿ ಎಷ್ಟು 1 ವಾರನ 4 ದಿನ ಒಬ್ಬನ ಅರೆಸ್ಟ್ ಮಾಡಿಲ್ಲ. ಮಾಡ್ತೇವೆ ಹೇಳೇ ಇದ್ದ. ಅವ್ನು ಪೇಷಂಟ್ ಇದು ಹೊರಗಡೆಗೆ ಇದ್ದ ಪೇಷಂಟ್ ಅವ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾರ್ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.